ದೇವಸ್ಥಾನ ತೆರೆಯುವ ಬಗ್ಗೆ ಸರ್ಕಾರದ ನಿಲುವು ಏನು ಎಂದ ಸಾರ್ವಜನಿಕರ ಪ್ರಶ್ನೆಗೆ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯಿಸಿದ್ದಾರೆ. ಜನರು ಒಮ್ಮೆ ದೇವಾಲಯ ತೆರೆದು ದೇವರ ದರ್ಶನವನ್ನು ಪಡೆಯಬೇಕು ಎಂದು ಕಾತುರದಲ್ಲಿದ್ದಾರೆ. ಆದರೆ ತಜ್ಞರ ಒಂದೇ ಸಲ ಜನರ ದರ್ಶನಕ್ಕೆ ಅವಕಾಶ ನೀಡಿದರೆ ಸಮಸ್ಯೆ ಆಗುತ್ತದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನದಟ್ಟಣೆಗೆ ಕಡಿವಾಣ ಹಾಕಬೇಕಾಗಿರುವುದು ಅನಿವಾರ್ಯವಾಗಿದೆ. ಇದು ಆರೋಗ್ಯ ಇಲಾಖೆಯ ತಜ್ಞರು ನೀಡಿರುವಂತಹ ಅಭಿಪ್ರಾಯವಾಗಿದೆ. ಕೊರೋನಾ ನಿಯಮಾವಳಿಗಳನ್ನು ಪಾಲಿಸಿ ದೇವಾಲಯ ಪ್ರವೇಶ ಮತ್ತು ಯಕ್ಷಗಾನ ಆರಂಭದ ಬಗ್ಗೆ ಚಿಂತಿಸಲಾಗುವುದು ಎಂದು ಸಚಿವ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಜಾಸ್ತಿ ಇದೆ ಅಲ್ಲೆಲ್ಲ ಕಡಿಮೆ ಆಗಿ 2 ಗಂಟೆಗೆ 3 ಗಂಟೆಗೆ 2 ಗಂಟೆಗೆ ಮಾಡೋದು ಒಟ್ಟಾರೆ ಜನರಿಗೆ ತುಂಬ ತೊಂದರೆ ಆಗಿದೆ. ಯಾವುದಾದ್ರೂ ಬರಬೇಕು ವ್ಯಾಕ್ಸಿನ್ ಕೊಡುವಂಥ ಚಟುವಟಿಕೆ